ಮೂಡುಬಿದ್ರೆಯ ಸ್ವರಾಜ್ ಮೈದಾನದಲ್ಲಿ ನಡೆಯುತ್ತಿರುವ 81ನೇ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನ 3ನೇ ದಿನ ಪ್ರಿನ್ಸ್ ಸಿದ್ಧಾರ್ಥ್ ವಿಕಾಸ್ ಎಂಬುವರು ಕೂಟ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಕುರುಕ್ಷೇತ್ರ ಯೂನಿವರ್ಸಿಟಿಯ ಪ್ರಿನ್ಸ್ 5000 ಮೀಟರ್ ಓಟದಲ್ಲಿ 14 ನಿಮಿಷ 5.48 ಸೆಕೆಂಡ್ನಲ್ಲಿ ಕ್ರಮಿಸುವ ಮೂಲಕ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಕೊಟ್ಟಾಯಂ ಇದರ ಸಿದ್ಧಾರ್ಥ್ ಎಕೆ ಪೋಲ್ ವಾಲ್ಟ್ನಲ್ಲಿ 4.92 ಮೀಟರ್ ಹಾಗೂ ಸಿರ್ಸದ ಚೌಧರಿ ದೇವಿಲಾಲ್ ಯೂನಿವರ್ಸಿಟಿಯ ವಿಕಾಸ್ ಅವರು ಡಿಸ್ಕಸ್ ಥ್ರೋನಲ್ಲಿ 55.38 ಮೀಟರ್ ದೂರಕ್ಕೆ ಎಸೆದು ನೂತನ ಕೂಟ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ ಕಂಚನ್ನ ಗಳಿಸಿ ತೃಪ್ತಿಪಟ್ಟಿತು. 5000 ಮೀಟರ್ನಲ್ಲಿ ದಾಖಲೆಯನ್ನ ಮಾಡಿರುವ ಪ್ರಿನ್ಸ್ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ನರೇಂದ್ರ ಪ್ರತಾಪ್ ಅವರು 2020ರಲ್ಲಿ 14 ನಿಮಿಷ 17.77 ಕ್ರಮಿಸಿ ಮಾಡಿರುವ ದಾಖಲೆಯನ್ನ ಮುರಿದಿದ್ದಾರೆ. ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಅಜಯ್ ಅವರು 14 ನಿಮಿಷ 5.87 ಸೆಕೆಂಡ್ನಲ್ಲಿ ಗುರಿ ತಲುಪಿ ದ್ವಿತೀಯ ಹಾಗೂ ಮಹರ್ಷಿ ದಯಾನಂದ್ ಯೂನಿವರ್ಸಿಟಿಯ ಲೋಕೇಶ್ ಚೌದಾರ್ ಅವರು 14 ನಿಮಿಷ 5.88 ಸೆಕೆಂಡ್ನಲ್ಲಿ ಕ್ರಮಿಸಿ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಪೋಲ್ ವಾಲ್ಟ್ನಲ್ಲಿ ದಾಖಲೆಯನ್ನು ಬರೆದಿರುವ ಮಹಾತ್ಮ ಗಾಂಧಿ ಯೂನಿವರ್ಸಿಟಿಯ ಕೊಟ್ಟಾಯಂನ ಸಿದ್ಧಾರ್ಥ್ ಎಕೆ ಅವರು 2018ರಲ್ಲಿ ಯೂನಿವರ್ಸಿಟಿ ಆಫ್ ಕ್ಯಾಲಿಕಟ್ನ ಜೇಸನ್ ಕೆಜಿಯ ಹೆಸರಿನಲ್ಲಿದ್ದ 4.91 ಮೀಟರ್ನ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಗಾಡ್ವಿನ್ ದಾಮಿಯನ್ ಮಹಾತ್ಮ ಗಾಂಧಿ ಯೂನಿವರ್ಸಿಟಿ ಕೊಟ್ಟಾಯಂ 4.85 ಮೀಟರ್ ಹಾಗೂ ವಿಬಿಎಸ್ಪಿಯು ಜಾನ್ಪುರ್ನ ಧೀರೇಂದ್ರ ಕುಮಾರ್ ತೃತೀಯ ಸ್ಥಾನಿಯಾಗಿದ್ದಾರೆ. ಡಿಸ್ಕಸ್ ಥ್ರೋನಲ್ಲಿ ದಾಖಲೆಯನ್ನ ಮಾಡಿರುವ ವಿಕಾಸ್ ಅವರು ಪಂಜಾಬ್ ಯೂನಿವರ್ಸಿಟಿಯ ಗಗನ್ದೀಪ್ ಸಿಂಗ್ ಅವರ 2018ರಲ್ಲಿ ಹೆಸರಿನಲ್ಲಿದ್ದ ದಾಖಲೆಯನ್ನ ಮುರಿದಿದ್ದಾರೆ. ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಅಭಿನವ್ 53.58 ಮೀಟರ್ ದೂರಕ್ಕೆ ಎಸೆದು ದ್ವಿತೀಯ ಹಾಗೂ ಮಂಗಳೂರು ವಿಶ್ವವಿದ್ಯಾನಿಲಯದ ಭಾನು ಶರ್ಮಾ ಕಂಚನ್ನ ಪಡೆಯುವ ಮೂಲಕ ತೃತೀಯ ಸ್ಥಾನಿಯಾಗಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಆತಿಥ್ಯದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆಯುತ್ತಿರುವ 4 ದಿನಗಳ ಕಾಲ ನಡೆದ ಈ ಅಥ್ಲೆಟಿಕ್ಸ್ ಕೂಟವು ಇಂದು ಸಮಾಪನಗೊಳ್ಳಲಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದಿರೆ. Oshima, batteries and inverters. Grab the power.